ಜೈ ಶ್ರೀರಾಮ್, ಹೇಗಿದ್ದೀರಾ? ಇವತ್ತಿನ ಶ್ರೀಕೃಷ್ಣನ ಪ್ರವಚನ ಲಕ್ಷ್ಮಿ ಅಲಂಕಾರ ಅಂತೆ. ಇವತ್ತು ಶುಕ್ರವಾರ ತಾನೇ, ಕೃಷ್ಣನಿಗೆ ಲಕ್ಷ್ಮಿ ಅಲಂಕಾರ ಮಾಡಿರ್ತಾರೆ, ನೋಡ್ಕೊಂಡು ಬನ್ನಿ. ಆಮೇಲೆ ಪೂಜೆನೆಲ್ಲ ನೋಡ್ಕೊತಾ ಬನ್ನಿ. ಈಗ ಏನು ಗೊತ್ತಾ, ಸಪ್ತೋತ್ಸವ ಹರಿಕೆದು ನಡೀತಾ ಉಂಟು. ಈಗ ಜೋರು ಮಳೆ ಇಲ್ಲಿ, ಆ ವಿಡಿಯೋನಲ್ಲೂ ಹಾಕ್ತಾಯಿದ್ದೀನಿ. ಈ ಸಪ್ತೋತ್ಸವ, ಮಳೆಯಲ್ಲಿ ಸಪ್ತೋತ್ಸವ ಹೇಗಾಯಿತು ಅದನ್ನೂ ನೋಡ್ಕೋತಾ ಬನ್ನಿ. ಏನು ಗೊತ್ತಾ, ರಥ ಎಳೆಯೋಕ್ಕೂ ಖುಷಿಯಾಗಿತ್ತು. ನಿನ್ನೆ ಸಂಜೆ ಹೋಗಿದ್ದೆ, ನಿನ್ನೆ ಮತ್ತು ಇವತ್ತು ಬೆಳಗ್ಗಿನ ಉಡುಪಿಯ ಇದನ್ನು ನೋಡ್ಕೊಂಡು ಬರೋಣ. ಆನಂತರ ಗೀ ರೈಸ್ ಕೂರ್ಮ ಒಂದು ನೋಡ್ಕೊಂಡು ಬರೋಣ. ನೋಡಿ, ಇದು ಎಂಟ್ರೆನ್ಸಲ್ಲಿರುವ ಚೆನ್ನಕೇಶವ ಮೂರ್ತಿ. ನೋಡಿದ್ರ ಎಷ್ಟು ಚೆನ್ನಾಗಿದೆ ಅಂತ. ಮನೆಯಲ್ಲಿ ಮಾಡಿರುವಂತಹ ತುಪ್ಪ ಇದು. ನಾನು ಯಾವತ್ತೂ ಬೆಣ್ಣೆ ತೆಗೆಯೋ ತೋರಿಸ್ತಾ ಇರ್ತೀನಿ. ನೋಡಿ, ಮೊನ್ನೆ ತುಪ್ಪ ಕಾಯಿಸಿದ್ದೀನಿ, ನೋಡ್ಬೋದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ಅಂದರೆ ಇದೊಂದು ಸಾರಿಗೆ, ಗಂಜಿಗೆ ಈ ಥರ ಹಾಕ್ಕೊಂಡು ತಿನ್ನಬೇಕು ಅಂತಂದರೆ ಎಷ್ಟು ಖುಷಿಯಾಗತ್ತೆ ಗೊತ್ತಾ. ಮನೆಯಲ್ಲಿ ಎಲ್ಲರೂ ತುಪ್ಪನ ಮಾಡಿ, ತುಂಬ ಜನ ತುಪ್ಪ ಮಾಡ್ತಾಯಿದ್ದೀರ ಅಂತ ಗೊತ್ತು. ಮಾಡಿದವರಿಗೆ ಮಾತ್ರ ಈ ಸಜೆಷನ್ ಅಷ್ಟೇ. ಯಾವುದ್ಯಾವುದೋ ತುಪ್ಪದಿಂದ, ಯಾವುದ್ಯಾವುದೋ ಬ್ರ್ಯಾಂಡಿಂದ, ಯಾವುದ್ಯಾವುದೋ ಫ್ಲೇವರ್ಸ್ ಆ್ಯಡ್ ಮಾಡಿರುವಂಥದ್ದನ್ನೆಲ್ಲ ನೀವು ತಿನ್ನಬೇಡಿ. ನಿಮಗೆ ಇಷ್ಟ ಆದರೆ ಗೊತ್ತಲ್ಲ, ಮಾಡಿಕೊಳ್ಳಿ, ತಿನ್ನಿ ಅಷ್ಟೇ. ಇದು ಹಸುವಿನ ತುಪ್ಪ. ಮನೆಗೆ ಹಸುವಿನ ಹಾಲು 1 ಲೀಟ್ರ್ ಬರುತ್ತೆ. ತುಂಬ ಚೆನ್ನಾಗಿ ಕೊಡ್ತಾಯಿದ್ದಾರೆ ಅವರು. ಆ ಹಾಲಿನಿಂದ ಮಾಡಿರುವಂತಹ ತುಪ್ಪ ಇದು, ನೋಡ್ಬೋದು. ಆನಂತರ ನಮ್ಮ ಆತ್ಮೀಯರ ಮನೆಯಲ್ಲಿ ನಡೆದ ದುರ್ಗಾ ಪೂಜೆಯ ಕೆಲವು ಕ್ಲಿಪ್ಪಿಂಗ್ಸನ್ನು ಹಾಕ್ತಾಯಿದ್ದೀನಿ, ನೋಡ್ಕೊಂಡು ಬನ್ನಿ. ತುಂಬ ಅದ್ಭುತ ಅಲಂಕಾರ ನೋಡಿ. ನೋಡ್ಕೊಂಡು ಬಂದಿರ್ತಾನೆ ಇವತ್ತು. ಆಮೇಲೆ ನಿನ್ನೆ ನಡೆದ ಸಪ್ತೋತ್ಸವದ ಕೆಲವು ಕ್ಲಿಪ್ಪಿಂಗ್ಸನ್ನು ಹಾಕಿದ್ದೀನಿ. ಎಷ್ಟು ಜೋರು ಮಳೆ ಬರ್ತಾ ಇತ್ತು ಅಂದರೆ, ನಡುವಲ್ಲಿ ನಿಂತು ಪಟಾಕಿ ಎಲ್ಲ ಹೊಡೆಯೋ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಆಗಿತ್ತು. ಅಷ್ಟು ಜೋರು ಮಳೆ ಬರ್ತಾ ಇತ್ತು. ಯಾಕೆಂದರೆ ಮುಂಚೆನೇ ಅದು ನಿರ್ಧಾರಿತವಾಗಿರುತ್ತೆ, ಇಂಥ ಸಪ್ತೋತ್ಸವಗಳು ಈ ಥರ ಮಳೆ ಬರುತ್ತೆ ಅಂತ ಯಾರಿಗೆ ಗೊತ್ತಿರುತ್ತೆ ಹೇಳಿ. ಆದ ಕಾರಣ ರಥೋತ್ಸವ ಮಾಡಬೇಕಾಯಿತು. ಕೊನೆಗೆ ರಥ ಮಧ್ಯದಲ್ಲಿರೋ ಸ್ವಾಮಿಗಳೇ ಎಳೆಯೋದನ್ನು ನೀವಿಲ್ಲಿ ಕಾಣ್ಬೋದು. ಕೃಷ್ಣ ರಥ ಬಂದು ನಿಂತ ತಕ್ಷಣ ಸ್ವಾಮಿಗಳು ಚಂದ್ರಮೌಳೇಶ್ವರ ಅನಂತೇಶ್ವರ ರಥನ ಎಳೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ಅಷ್ಟೊಂದು ಜೋರು ಮಳೆ ಇತ್ತು. ಆನಂತರ ದೇವರು ಉತ್ಸವ ಮುಗಿದು ಈ ಕಡೆ ಬರಬೇಕಿದ್ರೆ ನೋಡ್ಬೋದು, ದೇವ್ರನ್ನ ಇಳಿಸ್ಕೊಂಡು ಒಳಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಒಂಥರ ಖುಷಿ ಆಗುತ್ತೆ. ಕ್ಯಾಮರಾ ಜಾಸ್ತಿ ತೆಗಿಲಿಕ್ಕೆ ಹೋಗಿರಲಿಲ್ಲ, ಎಷ್ಟು ಕೊಡುತ್ತಾ ಅಷ್ಟು ವಿಡಿಯೋ ಹಾಕಿದ್ದೀನಿ. ಇದು ಇವತ್ತಿನ ಬೆಳಗ್ಗೆ ಚಂದ್ರಮೌಳೇಶ್ವರದಲ್ಲಿ ತುಂಬಾ ಮಳೆ ಇತ್ತು ಇವತ್ತು ಕೂಡ. ಈಗ ಸ್ವಲ್ಪ ಬಿಟ್ಟಿದೆ, ನೋಡ್ಬೋದು. ಚಂದ್ರಮೌಳೇಶ್ವರ ದೇವರ ಅಲಂಕಾರ ಆಗಿದೆ. ಇದೊಂದು 9 ಗಂಟೆ ಅಷ್ಟೊತ್ತಿಗೆ ನಾನು ಕೃಷ್ಣ ಮಠಕ್ಕೆ ಹೋಗಿದ್ನಲ್ಲ ನೋಡಿ, ಅಲ್ಲಿ ಚಪ್ಪಲೆಲ್ಲ ಹಾಕಿದ್ರು, ಎಲ್ಲ ತೆಗೆದಿಟ್ಟಿದ್ದಾರೆ. ಮೋಡ ನೋಡ್ಬೋದು. ಸೂರ್ಯನನ್ನು ಕಾಣದೆ 2-3 ದಿವಸ ಆಯಿತು. ಇವತ್ತು ಸ್ವಲ್ಪ ಬಿಸಿಲು ಬಂತು ಮಧ್ಯಾಹ್ನದ ಹೊತ್ತು, ಆದರೂ ಈಗ ಪುನಃ ಗಾಳಿ ಬಂದು ಮಳೆ ಬರ್ತಾ ಉಂಟು, ನೋಡ್ಬೋದು. ಎಷ್ಟು ನೋಡಿ, ರಥ ಕೂಡ ಇನ್ನು ಬಿಚ್ಚಬೇಕಷ್ಟೆ. ಬ್ರಹ್ಮರಥ ಎಲ್ಲ ಹಾಗೆಯೇ ಉಂಟು. ನಾಡಿದ್ದು ಮೋಸ್ಟ್ಲಿ ಜೂನ್ 5ಕ್ಕೆ ಭಾಗೀರಥಿ ಜಯಂತಿ. ಆವಾಗ ಎಲ್ಲ ರಥನ ಬಿಡಿಸಿ ಒಳಗಿಡ್ತಾರೆ. ಅಷ್ಟ ತನಕ ಉತ್ಸವ ಆಗ್ತಾ ಇರುತ್ತೆ. ಮಳೆ ನಿಂತರೆ ಉತ್ಸವ ಮಾಡ್ತಾರೆ, ಮಳೆಯಲ್ಲೇ ಉತ್ಸವ ಮಾಡ್ತಾರೆ, ನೋಡ್ಬೋದು. ಈ ವರ್ಷ ಒಂದು 10-15 ದಿನ ಬೇಗ ಮಳೆ ಬಂದಿದ್ದು ನಿಮಗೆಲ್ರಿಗೂ ಗೊತ್ತಿರ್ಬೋದು. ಇದು ಚಂದ್ರಮೌಳೇಶ್ವರ ದೇವಸ್ಥಾನ. ಮೋಡ ಎಲ್ಲ ಹೇಗಿದೆ ನೋಡಿ. ದೇವಸ್ಥಾನದ ಮೂಳಿ ನೋಡ್ಕೊಂಡು ಬನ್ನಿ, ನೋಡಬೇಕಂತೆ ದೇವಸ್ಥಾನಕ್ಕೆ ಹೋದಾಗ. ಆನಂತರ ರಥಬೀದಿಗೆ ಬಂದು ನೋಡ್ಬೋದು ಹೇಗಿದೆ ಅಂತೆಲ್ಲ ನೋಡ್ಕೋತಾ ಬನ್ನಿ. ಆಮೇಲೆ ಒಂದು ರೆಸಿಪಿ ಜೊತೆ ನಿಮ್ಮ ಹತ್ರ ಮಾತಾಡ್ತೀನಿ.
ಇದು ಅನಂತೇಶ್ವರ ದೇವಸ್ಥಾನ. ಇಲ್ಲಿ ಕೂಡ ಚಪ್ಪರ ತೆಗೆದಿದ್ರು. ತುಂಬ ಕೊಳತೆ ಹೋದಂಗಾಗಿತ್ತು, ಮಡ್ಲೆಲ್ಲ. ತುಂಬ ಮಳೆ ತಾನೇ ಈ ಸಲ. ಅನಂತೇಶ್ವರ ದೇವಸ್ಥಾನನ ನೋಡ್ಕೋತಾ ಬನ್ನಿ. ತುಂಬ ಕಾರಣಿಕವಾದ ದೇವಸ್ಥಾನ. ನಾನು ದಿನ ಇಲ್ಲಿ ಬರ್ತೇನೆ. ಇವತ್ತೊಂದು ದಿವಸ ವೀಡಿಯೋ ರೆಕಾರ್ಡಿಂಗ್ ಮಾಡಬೇಕು ಅನ್ನಿಸ್ತು. ತುಂಬ ಮಳೆ ಇತ್ತಲ್ಲ, ಖುಷಿಯಾಗ್ತಿತ್ತು. ಒದ್ದೆ ಆಗ್ತೀವಿ ನಿಜ, ಬಟ್ ಈ ಥರ ಹೋಗಿ ಬರಲಿಕ್ಕೆ ಒಂಥರ ತುಂಬ ನೆಮ್ಮದಿ ಅಂತ ಅನಿಸುತ್ತೆ. ಗಜಪೃಷ್ಠ ಆಕಾರದ್ದು ದೇವಸ್ಥಾನ ನೀವು ನೋಡ್ಬೋದು. ಪಾಂಡವರಲ್ಲಿ ಭೀಮಸೇನ ನಿರ್ಮಿಸಿದ್ದು ಅಂತ ಹೇಳ್ತಾರೆ. ಇಲ್ಲಿ ಅನಂತೇಶ್ವರ ಅಂದರೆ ವಿಷ್ಣು ದೇವರಿಲ್ಲಿ ಲಿಂಗ ರೂಪದಲ್ಲಿ ಪೂಜಿಸಿಕೊಳ್ಳುವಂತಹ ವಿಷ್ಣು ದೇವರು. ಪರಶುರಾಮ ದೇವರ ಸನ್ನಿಧಾನ ಕೂಡ ಇಲ್ಲಿ ಇದೆ. ಕೆಲವರು ಈಶ್ವರ ದೇವಸ್ಥಾನ ಅಂತಲೂ ಹೇಳ್ತಾರೆ, ಅದು ತಪ್ಪು. ಆ್ಯಕ್ಚುಲಿ ಅನಂತೇಶ್ವರ ಅಂದರೆ ನಾಗ ಅನಂತರ ಮೇಲೆ ಕೂತಂಥ ವಿಷ್ಣು ಲಕ್ಷ್ಮೀನಾರಾಯಣ ದೇವರಿಲ್ಲಿ ನೋಡ್ಬೋದು. ಇದರ ಉತ್ಸವ ಮೂರ್ತಿ ಪಾಚಕದಲ್ಲಿ ಇದೆ ಅಂತ ಹೇಳ್ತಾರೆ. ಇದು ತೀರ್ಥಭಾವಿ, ಅಭಿಷೇಕದ ನೀರು ಬಂದು ಇಲ್ಲಿ ಬಂದು ಇಂಗಿ ಹೋಗುತ್ತೆ. ಎಲ್ಲ ಇಲ್ಲಿ ಸಾಧಾರಣ ದೇವಸ್ಥಾನಗಳಲ್ಲಿ ಒಂದು ನೆಲ್ಲಿಕಾಯಿ ಮರ ಇದ್ದೇ ಇರುತ್ತೆ. ಧಾತ್ರಿ ತುಂಬ ವಿಶೇಷ ಅಂತ ಹೇಳ್ತಾರೆ. ಈ ಟೈಮಿಗೆ ಉಡುಪಿಯಲ್ಲಿ ಬಂದರೆ ತುಂಬ ರಶ್ಶು ಇರುತ್ತೆ. ಈಗ ಸ್ಕೂಲಿನ ಸ್ಟಾರ್ಟ್ ಆಗಿಲ್ಲ ಕೆಲವು ಕಡೆ ಎಲ್ಲ, ಆದ ಕಾರಣ ಇವತ್ತೂ ರಶ್ ಇತ್ತು. ನೋಡಿದ್ದು ನೆಲ್ಲಿಕಾಯಿ ಮರದ ಬುಡ. ಸ್ವಲ್ಪ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೂ ಒಂದು ವಾರ ಮಳೆ ಹೀಗೇ ಇದೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಜನ ಮಾತಾಡ್ತಾಯಿದ್ರು, ಅದಕ್ಕೆ ನಾನು ಜಾಸ್ತಿ ರೆಕಾರ್ಡಿಂಗ್ ಮಾಡಲಿಕ್ಕೆ ಹೋಗಲಿಲ್ಲ. ಇದು ನೋಡಿ, ಆ ಮಧ್ವಾಚಾರ್ಯರು ಅದೃಶ್ಯರಾದಂತಹ ಜಾಗ. ನೋಡಿ, ಇದೇ ನಿಮಗೆ ಗೊತ್ತಿರ್ಬೋದು ಉಡುಪಿಗೆ ಬಂದವರಿಗೆ. ಮಧ್ವ ಸರೋವರ ತುಂಬಿ ತುಳುಕ್ತಾ ಇದೆ, ನೀವು ಕಾಣ್ಬೋದು. ಮೇಲಿನ ಮೆಟ್ಲು ತನಕ ಬಂದಿದೆ, ನೋಡ್ಬೋದು ನೀವು ಇಲ್ಲಿ. ನಿನ್ನೆ ಉತ್ಸವದ ತೆಪ್ಪ ಕೂಡ ಅಲ್ಲೇ ಇದೆ. ಇವತ್ತು ನಾಳೆ ತೆಪ್ಪೋತ್ಸವ ಇರುತ್ತೆ, ನಾಳೆದು ಹಗಲು ತೇರಿರುತ್ತೆ. ನೋಡ್ಕೊಳ್ತಾ ಬನ್ನಿ. ಎಷ್ಟು ನೀರಿದೆ ನೋಡಿದ್ರೆ. ಈ ಮೇನಲ್ಲಿ ಇಷ್ಟು ನೀರಾಗೋದು ಫಸ್ಟ್ ಟೈಮ್ ಅನಿಸುತ್ತೆ ನಾನು ನೋಡ್ತಾ ಇರೋದು. ಈಗ ನೋಡಿ, ಒಂದು ಚೆಂದ ಮಾಡಿ ಗೀ ರೈಸ್ ಮಾಡ್ಕೊಂಡು ಬರೋಣ. ನಾನು ಜಾಸ್ತಿ ಡೀಟೇಲಾಗಿ ತೋರಿಸ್ತಾ ಇಲ್ಲ, ಯಾಕೆ ತುಂಬ ಸಲ ತೋರಿಸ್ತಿದ್ದೀನಿ. ಒಂದು ಮತ್ತು ಏನು ಗೊತ್ತಾ, ಮಸಾಲೆ ಖಾರ ಇದೆಲ್ಲ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳುವಂಥದ್ದು. ನಾನು ಪ್ರೊಸೀಜರ್ ಮಾತ್ರ ಹೇಳ್ತಾ ಇದ್ದೀನಿ. ನಾನು ಇದಕ್ಕೆ ಚಕ್ಕೆ, ಲವಂಗ, ಒಂದು ಏಲಕ್ಕಿ ಮಾತ್ರ ಹಾಕೋದು. ಇದಕ್ಕೆ ಜಾಸ್ತಿ ಮಸಾಲೆ ಎಲ್ಲ ಹಾಕಲಿಕ್ಕೆಲ್ಲ ಹೋಗೋದಿಲ್ಲ ನಾನು, ಯಾಕಂದರೆ ಕೂರ್ಮ ಮಾಡ್ತಾಯಿದ್ದೀನಿ. ಅದಕ್ಕೂ ನಾವು ಗರಂ ಮಸಾಲೆ ಹಾಕೋ ಕಾರಣ ಜಾಸ್ತಿ ಮಸಾಲೆ ಅಂತ ಬೇಡ ಇದಕ್ಕೆ. ನೋಡಿ, ಆನಂತರ ದ್ರಾಕ್ಷಿ ಗೋಡಂಬಿ ಹಾಕಿ ನೆನೆಸಿಟ್ಟಂತಹ ಬಾಸ್ಮತಿ ರೈಸ್ ಹಾಕಿದ್ದೀನಿ. ನೆನೆಸಿಟ್ರೆ ನಿಮಗೆ ಜಾಸ್ತಿ ಇದು ಬೇಕು ಅಂತ ಹೇಳಿಲ್ಲ. ನೆನೆಸಿಟ್ರೆ 1 ಕಪ್ಪಿಗೆ 2 ಕಪ್ ನೀರು ಹಾಕಬೇಕು, ಇಲ್ಲಾಂದರೆ 1 ಕಪ್ಪಿಗೆ 3 ಕಪ್ ನೀರು ಹಾಕಬೇಕು. ನೋಡಿ, ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಕೊಳ್ತೀನಿ ನಾನು, ನಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ. ಅದೇ ಹೇಳ್ದಲ್ಲ, ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಹಾಕ್ಕೋಬೇಕು. ಫಸ್ಟ್ ಇದಕ್ಕೆ ನೋಡಿ, ನಾನು ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದೀನಿ. ನಿಮಗೆ ಅದನ್ನ ಹೇಳಲಿಕ್ಕೆ ಮರ್ತೆ ನಾನು. ಸೋಂಪು, ಆಮೇಲೆ ಕಡಿ ಮಸಾಲ ಅಂತ ಹೇಳ್ತಾರಲ್ಲ, ಗರಂ ಮಸಾಲ. ಇಡೀ ಗರಂ ಮಸಾಲ ನಾನು ಡೈರೆಕ್ಟಾಗಿ ಹಾಕಿಲ್ಲ ಇದಕ್ಕೆ, ಕೂರ್ಮ ಮಾಡೋದ್ರಿಂದ. ಕೂರ್ಮ ಮಾಡಿಲ್ಲ ಅಂತಂದರೆ ನಾನು ಸ್ವಲ್ಪ ಮೊಸರು ಬಜ್ಜಿ ಮಾಡೋದ್ರಿಂದ ಸ್ವಲ್ಪ ಗರಂ ಮಸಾಲನೂ ಹಾಕ್ಕೊಳ್ತೇನೆ. ನೋಡಿ, ಅದಕ್ಕೆ ನೀರು ಹಾಕ್ತಾಯಿದ್ದೀನಿ. 1 ಕಪ್ಪಿಗೆ 2 ಕಪ್ಪಷ್ಟು ನೀರು. ಅಕ್ಕಿ ನೆನೆಸಿಟ್ಟಿದ್ದ ಕಾರಣ ಜಾಸ್ತಿ ಇದು ಮಾಡಿಲ್ಲ, ನೀರು ಹಾಕಿಲ್ಲ ಅದಕ್ಕೆ. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಇದೆಲ್ಲ ಹಾಕ್ಕೊಳ್ತಾ ಬನ್ನಿ. ತುಪ್ಪದಲ್ಲಿ ಹುರಿಬೇಕು, ಅದನ್ನ ಮಾತ್ರ ನೀವು ಮರಿಬಾರ್ದು. ಇದು ಒಂದು ಕುದಿ ಬಂದ ತಕ್ಷಣ ಸ್ವಲ್ಪ ಬಟಾಣಿ ಕಾಳಿತ್ತು, ಅದನ್ನೂ ಹಾಕಿದೆ, ನೋಡ್ಬೋದು ನೀವು ಅದರಲ್ಲಿ. ಇದು ಒಂದು ಕುದಿ ಬಂದ ನಂತರ ನಾನು ಸ್ಟವನ್ನು ಪಕ್ಕದ ಸ್ಟವ್ಗೆ ಚೇಂಜ್ ಮಾಡಿಕೊಂಡು, ಆಮೇಲೆ ಒಂದು ಪಕ್ಕದ ಇದರಲ್ಲಿ ಸ್ವಲ್ಪ ತರಕಾರಿಗಳನ್ನು ಕೂರ್ಮಕ್ಕೆ ಬೇಕಾಗುವಂಥ ನಿಮಗೆ ಏನು ಇಷ್ಟ ಉಂಟ ಅದನ್ನೆಲ್ಲ ಹಾಕ್ಕೊಳ್ಳಿ. ನಾನು ಕ್ಯಾರೆಟು, ಬೀನ್ಸು, ಬಟಾಣಿ ಕಾಳು ಇದನ್ನೆಲ್ಲ ಹಾಕ್ಕೊಂಡಿದ್ದೆ. ಆಮೇಲೆ ದೊಣ್ಣೆ ಮೆಣಸು ಇಷ್ಟೇ ಹಾಕ್ಕೊಂಡಿರುವಂಥದ್ದು. ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಮಾಡೋ ಕಾರಣ ದೊಣ್ಣೆ ಮೆಣಸು ಹಾಕಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇದು ಕುದಿ ಬಂದ ನಂತರ ಸ್ಟವ್ ಚೇಂಜ್ ಮಾಡಿದೆ ನಾನು. ಈ ಮಡಿಕೆಯಲ್ಲಿ ಮಾಡೋದ್ರಿಂದ ಟೇಸ್ಟ್ ತುಂಬ ರೇಟೇನ್ ಆಗುತ್ತೆ. ತುಂಬ ಕಡಿಮೆ ಮಸಾಲೆಯಲ್ಲಿ ತುಂಬ ಟೇಸ್ಟಿ ಅಂತ ಅನಿಸುತ್ತೆ ನಿಮಗೆ. ಮಡಿಕೆ ಇದ್ದರೆ ಮಡಿಕೆನಲ್ಲಿ ಈ ಗೀ ರೈಸನ್ನು ಮಾಡ್ಕೊಂಡು ನೋಡಿ. ಮೊನ್ನೆ ಒಬ್ಬರು ಕಮೆಂಟ್ಸಲ್ಲಿ ಹೇಳಿದ್ರು, ನೀವು ಕರೆಕ್ಟಾಗಿ ಅಳತೆ ಹೇಳಿ ಅಂತ ಅಂದ್ಬಿಟ್ಟು. ಎಲ್ಲರ ಮನೆಯಲ್ಲಿ ಒಂದೇ ಥರ ಖಾರ, ಒಂದೇ ಥರ ಉಪ್ಪು ಎಲ್ಲ ತಿನ್ನೋದಿಲ್ಲ.
ಅವರವರ ಮನೆಗೆ ಎಷ್ಟು ಬೇಕೋ ನೀವು ಅದನ್ನ ಹಾಕೊಳ್ಳೋದು ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ನಾವು ಪ್ರೊಸೀಜರ್ ಮಾತ್ರ ಹೇಳಬೇಕು. ಮೊನ್ನೆ ಪನ್ನೀರ್ ಪಲಾವ್ ಮಾಡಿದ್ನಲ್ವ, ಗ್ರೀನ್ ಪನ್ನೀರ್ ಪಲಾವ್, ಅದರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನೋಡಿ. ತರಕಾರಿಗಳನ್ನೆಲ್ಲ ಬೇಯಿಸಿಟ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ, ಕಾಣ್ಬೋದು ನೀವು ಇಲ್ಲಿ. ಆನಂತರ ನೋಡಿ, ಇದು ಒಂದು ಮುಕ್ಕಾಲು ವಾಸಿ ಬೆಂದರೆ ಸಾಕೋದು. ಆನಂತರ ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಪುನಃ ಈ ಕೂರ್ಮಕ್ಕೆ ನಮಗೆ ಬೇಕಾದಂಥ ಮಸಾಲೆನ ಹಾಕ್ಕೋಬೋದು ನೋಡಿ. ಸ್ವಲ್ಪ ಕೊತ್ತಂಬರಿ ನೋಡಿ, ಚಕ್ಕೆ, ಲವಂಗ, ಏಲಕ್ಕಿ ಎಲೆ, ಆನಂತರ ಸೋಂಪು ಸ್ವಲ್ಪ ಹಾಕಿದ್ದೆ, ಸ್ವಲ್ಪ ಜೀರಿಗೆ ಹಾಕಿದ್ದೆ. ಇದನ್ನ ಸ್ವಲ್ಪ ಹುರ್ಕೊಳ್ಳಿ, ಜಾಸ್ತಿ ಹುರಿಯೋದೇನು ಬೇಡ. ಆಮೇಲೆ ಇದನ್ನೆಲ್ಲ ರುಬ್ಕೊಳ್ಬೇಕು ನಾವು, ಅದನ್ನ ಕಡಿಬೇಕು ಮಿಕ್ಸಿಗೆ ಹಾಕಿ ನೋಡಿ. ಆಮೇಲೆ ಖಾರಕ್ಕೆ ನೋಡಿ, ನಾನು ಕೆಂಪು ಮೆಣಸು ಹಾಕ್ತಾಯಿದ್ದೀನಿ. ಕಲರು ತುಂಬ ಚೆನ್ನಾಗಿ ಬರುತ್ತೆ. ನಮ್ಮದು ಗುಂಟುದು ಬ್ಯಾಡಿಗೆ ಮೆಣಸಾದ ಕಾರಣ. ಈಗ ಇದಕ್ಕೆ ಟೊಮೆಟೊ ಹಾಕಬೇಕು, ಗೋಡಂಬಿ ಹಾಕಬೇಕು. ಸ್ವಲ್ಪ ಕರಗೋ ತನಕ ಬೇಯಿಸಿ ಅದನ್ನ. ತುಂಬ ಕಲರ್ ಚೆನ್ನಾಗಿ ಬರುತ್ತೆ, ನೋಡ್ಬೋದು. ಗೋಡಂಬಿ ಸ್ವಲ್ಪ ಟೇಸ್ಟು ಚೆನ್ನಾಗಿ ಕೊಡುತ್ತೆ, ಸ್ವಲ್ಪ ದಪ್ಪನೂ ಬರುತ್ತೆ. ಇದನ್ನ ಹುರಿದು ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಕೊಂಡು ಇಟ್ಬಿಡಿ. ಬೆಳಗ್ಗೆ ಸ್ವಲ್ಪ ಹರಿಬರಿ ಆಗುತ್ತೆ, ನಾನು ಬೆಳಗ್ಗೆ ತಿಂಡಿಗೆ ಮಾಡಿರ್ತೀನಿ. ಆಮೇಲೆ ಬೇಕು ಅಂತಂದರೆ ಸ್ವಲ್ಪ ಒಂದು ತೆಂಗಿನಕಾಯಿ ಹಾಕ್ಕೊಳ್ಳಿ. ನಾನು ಜಾಸ್ತಿ ಹಾಕ್ಕೊಂಡಿಲ್ಲ, ಸ್ವಲ್ಪ ಹಾಕ್ಕೊಂಡಿದ್ದೆ, ನೋಡ್ಬೋದು ನೀವು. ಎಲ್ಲ ಒಂದು ಸ್ವಲ್ಪ ಹಾಕಿ ಹುರ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಆನಂತರ ನೋಡಿ, ಅದನ್ನ ಮಿಕ್ಸಿಗೆ ಹಾಕಿ ತೆಗೆದಿಟ್ಕೊಂಡಿದ್ದೀನಿ, ಕಾಣ್ಬೋದು. ಬೇಗ ಬೇಗ ಮಾಡಬೇಕು, ಬಿಸಿ ಇರಬೇಕಿದ್ರೆ ಮಾಡಬೇಕಿದ್ರೆ ಒಂದು 2 ಐಸ್ ಕ್ಯೂಬ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ನೋಡಿ. ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸೋಂಪು, ಆಮೇಲೆ ಈ ರುಬ್ಬಿಟ್ಟ ಮಸಾಲೆನೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಎಷ್ಟು ಫ್ರೈ ಆಗಬೇಕು ಅಂದರೆ ಎಣ್ಣೆ ಬಿಟ್ಕೋಬೇಕು, ಅಷ್ಟು ಇದಾಗಬೇಕು. ಸ್ವಲ್ಪ ಮಿಕ್ಸಿ ಜಾರ್ ತೊಳ್ಕೊಂಡು ನೀರನ್ನು ಹಾಕಿ ಅದರಲ್ಲಿ ಎಣ್ಣೆ ರಿಲೀಸ್ ಆಗಬೇಕು. ಅಂದರೆ ಅದೇನು ಗೊತ್ತಾ, ಕರೆಕ್ಟಾಗಿ ಫ್ರೈ ಆಗಿದೆ ಅಂತ ಅರ್ಥ. ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಿಬಿಡುತ್ತೆ. ನಾನು ಈ ಫುಲ್ ರೆಸಿಪಿನಲ್ಲಿ ಗೀ ರೈಸಿಗಾಗಿ ಇದಕ್ಕಾಗಿ ಗರಂ ಮಸಾಲದ ಪುಡಿ ಯೂಸೇ ಮಾಡಿಲ್ಲ, ನೀವು ನೋಡ್ಬೋದು ಇದರಲ್ಲಿ. ಯಾರಿಗೆಲ್ಲ ಗೀ ರೈಸ್ ಅಂದರೆ ಇಷ್ಟ ಇದೆ ಅದನ್ನ ಹೇಳಿ. ನಮ್ಮ ಮನೆಯಂತೂ ಎಲ್ರಿಗೂ ಇಷ್ಟ. ತಿಂಗಳಿಗೊಂದ್ಸಲ ಅದು ನಾನು ಮಾಡ್ತಾ ಇರ್ತೀನಿ ಸಾಧಾರಣವಾಗಿ. ಇದು ನೀಟಾಗಿ ಕುದಿಬೇಕು, ಅಷ್ಟು ತನಕ ಸ್ವಲ್ಪ ತಾಳ್ಮೆಯಿಂದ ನೋಡಬೇಕು, ಅದನ್ನ ಮಗಚ್ತಾ ಇರಬೇಕು, ಇಲ್ಲ ತಲೆ ಹಿಡಿದ್ಬಿಡುತ್ತೆ. ಅದಕ್ಕೆ ನೋಡಿ, ತರಕಾರಿಗೆ ಉಪ್ಪು ಹಾಕಿದ್ದೀನಿ, ಗ್ರೇವಿಗೆ ತಕ್ಕಂತೆ ಉಪ್ಪು ಹಾಕಿದರೆ ಸಾಕು. ಹುಳಿ ಜಾಸ್ತಿ ಬೇಕು ಅಂತ ಹೇಳಿ ಇಲ್ಲ, ಇದಕ್ಕೆ ಬೇಕು ಅಂತಂದರೆ ನೋಡಿ ಒಂದು ಚಿಟಿಕೆ ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಅದು ಎಣ್ಣೆ ಬಿಡ್ತಾ ಇದೆ, ನೀವು ಕಾಣ್ಬೋದು. ಅಷ್ಟೊತ್ತಿಗೆ ಇದಕ್ಕೆ ತರಕಾರಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು ಕುದಿ ಬರೆಸಿ. ನನಗೆ ಇಲ್ಲೊಂದು ಮರ್ತೋಯ್ತು, ಕಸೂರಿ ಮೇಥಿನ ಸ್ವಲ್ಪ ನಾವು ಬಾಣಲೆಯಲ್ಲಿ ಫ್ರೈ ಮಾಡಿ ಅದನ್ನ ಕೈಯಲ್ಲಿ ಅದನ್ನ ಕ್ರಷ್ ಮಾಡಿ ಹಾಕಿದರೆ ತುಂಬಾ ಚೆನ್ನಾಗಾಗತ್ತೆ. ನನಗೆ ಅದೊಂದು ಮರ್ತೋಯ್ತು. ಹೇಗಾಗಿದೆ ಹೇಳಿ ಫ್ರೆಂಡ್ಸ್ ವಿಡಿಯೋ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಗೀ ರೈಸ್ ಕೂರ್ಮ ಈ ಥರ ಮಾಡಿ ನೋಡಿ. ನೀರು ಕಡಿಮೆ ಆಗಿತ್ತು, ಸ್ವಲ್ಪ ಗಟ್ಟಿ ಇತ್ತು ಅಂತ ಸ್ವಲ್ಪ ನೀರು ಹಾಕಿದ್ದೀನಿ, ಕಾಣ್ಬೋದು. ಇವತ್ತಿನ ಈ ಡಿಫರೆಂಟ್ ವಿಡಿಯೋ ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್. ತುಪ್ಪ ಮಾತ್ರ ಮನೆಯಲ್ಲಿ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.